ಹೆಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈಗ ಫೈನಲಿ ನಾವು ಡಿಪಾರ್ಚರ್ ಹತ್ರ ಇದ್ದೀವಿ, ಅಂದರೆ ಏರ್ಪೋರ್ಟಲ್ಲಿ ಇದ್ದೀವಿ. ಹೊಡ್ತಾ ಇದ್ದೀವಿ. ಇವಾಗಷ್ಟೇ ರೀಚ್ ಆದ್ವಿ. ಟೈಮ್ ಆಗಿರೋದೆಷ್ಟು? 1 ಗಂಟೆ. ಮಧ್ಯರಾತ್ರಿ 1 ಗಂಟೆ ನಾವು ಏರ್ಪೋರ್ಟಲ್ಲಿ ಇದ್ದೀವಿ. ಆದರೂ ಫ್ರೆಶ್ ಲುಕ್ ಇದೆಯಲ್ಲ, ಬಿಕಾಸ್ ಆ ಫ್ರೆಶ್ನೆಸ್ ಇರಬೇಕು ಅಂತ. ಬಟ್ ಹಂಗೆ ನಿದ್ದೆ ಎಳಿತಾ ಇದೆ. ಎನಿವೇಸ್ ನಾವು ಹೋಗಿ ನಮ್ಮ ಚೆಕ್-ಇನ್ ಎಲ್ಲ ಮಾಡ್ತೀವಿ. ಮಿಡ್ನೈಟ್ ನಿದ್ದೆ ಬರ್ತಾ ಇದೆಯಾ? ಅಷ್ಟೇನು ಬರಲ್ಲ, ಅದು ಇಲ್ಲೆಲ್ಲ ಈ ಥರ ಪ್ಲೇಸಲ್ಲೆಲ್ಲ ಬರಲ್ಲ. ಅದು ನನಗೆ ಬೆಡ್ ಇರಬೇಕು, ಅದೆಲ್ಲ ಇರಬೇಕು, ಇಲ್ಲಾಂದರೆ ಬರೋಲ್ಲ. ಬಟ್ ನನಗೆ ಆ್ಯಕ್ಚುಲಿ ಕಣ್ಣು ತುಂಬ ಹೆವಿ ಅನ್ನಿಸ್ತಾ ಇದೆ. ಎನಿವೇಸ್ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೆಸ್ ಮಾಡ್ತಾ ಇರಿ. ರೆಡಿ ಆಗಿದ್ದೀವಿ, ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ. ಆದ್ರೆ ಏರ್ಪೋರ್ಟ್ ಹೋಗೋ ಮುಂಚೆ ಏನೆಲ್ಲ ಆಯ್ತು, ದೊಡ್ಡ ಕೆಲಸ ಪ್ಯಾಕಿಂಗ್ ಆಗ್ಬೇಕು. ಈ ಸತಿ ನಾವು ಹೋಗ್ತಾ ಇರುವಂತ ಜಾಗ ಯಾವ್ದು ಅಂತ ಯೋಚನೆ ಮಾಡೋರಿಗೆ ನನ್ನ ಔಟ್ಫಿಟ್ಸ್ ನೋಡಿದಾಗ ನಿಮ್ಗೊಂದು ಐಡಿಯಾ ಬರುತ್ತೆ. ಜಾಸ್ತಿ ಬೀಚ್ ಔಟ್ಫಿಟ್ಸ್ ಇದೆ. ಹಾಗಾದ್ರೆ ನಾವ್ ಎಲ್ಲಿ ಹೋಗ್ತಾ ಇದೀವಿ? ಬಾಲಿ, ಥೈಲ್ಯಾಂಡ್, ಮಾಲ್ಡೀವ್ಸ್, ಯಾವ್ದಾದ್ರು ಒಂದು ಜಾಗಕ್ಕೆ ಹೋಗ್ತಾ ಇರ್ಬೋದಾ ಅಥವಾ ಬೇರೆ ಜಾಗಕ್ಕೆ ಹೋಗ್ತಾ ಇದೀವಾ? ನೀವು ಯೋಚನೆ ಮಾಡ್ತಾ ಇರಿ ಅಂಡ್ ಕಾಮೆಂಟ್ ಕೂಡ ಮಾಡಿ. ಮೀನ್ವೈಲ್ ನಾನು ನನ್ನ ಪ್ಯಾಕಿಂಗ್ ನ ಶುರು ಮಾಡ್ತೀನಿ. ಫಸ್ಟ್ ಸೆಕ್ಷನ್ ಮಾಡಿರೋದು ಮ್ಯಾಕ್ಸಿ ಡ್ರೆಸ್ಸಸ್ ಇದೆಯಲ್ಲ, ಯಾಕಂದ್ರೆ ಬೀಚ್ ಹೋಗ್ಬೇಕಾದ್ರೆ ಅದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಬೀಚಲ್ಲಿ ಈ ತರ ಮ್ಯಾಕ್ಸಿ ಡ್ರೆಸ್ಸಸ್ ಹಾಕಿದಾಗ. ನಾನು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಪ್ಯಾಕಿಂಗ್ ಮಾಡ್ತೀನಿ ಅಂತ ಹೇಳ್ಬೋದು. 2 ಫುಲ್ ನೈಟ್ ಸೂಟ್ಸ್, ಅದ್ರ ಜೊತೆಗೆ ಸ್ವಲ್ಪ ಶಾರ್ಟ್ಸ್ ಅಂಡ್ ಸ್ವಲ್ಪ ಟೀ ಶರ್ಟ್ಸ್. ಬೀಚ್ ಅಂದ್ಮೇಲೆ ಶಾರ್ಟ್ಸ್, ಶಾರ್ಟ್ ಡ್ರೆಸ್ಸಸ್ ತುಂಬಾನೇ ಕಂಫರ್ಟಿಂಗ್ ಆಗಿರುತ್ತೆ. ಸೊ ಶಾರ್ಟ್ ಡ್ರೆಸ್ಸಸ್. ನನಗೆ ಹೇಗೆ ಆಸೆ ಇದೆಯೋ ಬೀಚ್ ಹೋದಾಗ ಮ್ಯಾಕ್ಸೀಸ್, ಶಾರ್ಟ್ ಡ್ರೆಸ್ಸಸ್, ಶಾರ್ಟ್ಸ್ ಚೆನ್ನಾಗಿ ಔಟ್ಫಿಟ್ಸ್ ನ ಹಾಕ್ಬೇಕು ಅಂತ, ಅದೇ ರೀತಿ ಹುಡುಗರಿಗೂ ಆಸೆ ಇರುತ್ತೆ. ಸೊ ನನ್ನ ಹಸ್ಬೆಂಡ್ಗೆ ಸ್ಲೀವ್ಲೆಸ್ ಟೀ ಶರ್ಟ್ಸ್ ಒಂದು 2 ಪೇರ್ ಅಷ್ಟೇ, ಅದ್ರ ಜೊತೆಗೆ ಸ್ವಲ್ಪ ಟೀ ಶರ್ಟ್ಸ್. ಬೀಚ್ ಅಂದ್ಮೇಲೆ ನಾವ್ ಇವಾಗ ಹೋಗ್ತಾ ಇರುವಂತ ಜಾಗಕ್ಕೆ ಪ್ಯಾಂಟ್ ಅವಶ್ಯಕತೆನೇ ಇಲ್ಲ ಅವ್ರಿಗೆ. ಸೊ ಎಲ್ಲ ಶಾರ್ಟ್ಸ್ ಮಾತ್ರ ಇಟ್ಟಿದ್ದೀನಿ. ಐ ಹೋಪ್ ವರ್ಕ್ ಆಗತ್ತೆ. ಇಲ್ಲಿಗೆ ನಮ್ಮಿಬ್ಬರ ಮೇನ್ ಮುಖ್ಯವಾದಂತ ಬಟ್ಟೆ ಮುಗಿದ್ದು. ಇದ್ರ ಜೊತೆಗೆ ಹಲವಾರು ಐಟಮ್ಸ್ ಇದೆ. ಯಾವುದು? ನೀರಲ್ಲಿ ಆಟ ಆಡ್ಬೇಕಾದ್ರೆ ಬೇಕಲ್ವಾ ಸ್ವಿಮ್ಮಿಂಗ್ ವೇರ್ ಅಂತ, ಅದು. ಅದ್ರ ಜೊತೆಗೆ ಬಿಸಿಲಿಗೆ ಗಾಗಲ್ಸ್, ಟೊಪ್ಪಿ ಬೇಗ ಹಾಕ್ತಾ ಹೋಗೋಣ. ಇದು ನನ್ನ ಸ್ವಿಮ್ಮಿಂಗ್ ಔಟ್ಫಿಟ್ಸ್. ಇದು ದೀಪು ಅವರ ಸ್ವಿಮ್ಮಿಂಗ್ ಶಾರ್ಟ್ಸ್. ಬೀಚ್ ಸ್ಲಿಪ್ಪರ್ಸ್ ತುಂಬಾನೇ ಇಂಪಾರ್ಟೆಂಟ್. ಇಷ್ಟು ಪ್ಯಾಕಿಂಗ್ ಮಾಡಿನೇ ಬೆನ್ನು ಆಗ್ತಾ ಇದೆ. ಇತ್ತೀಚೆಗೆ ನಮ್ಮಿಬ್ಬರ ಹೊಸ ಎಡಿಕ್ಷನ್ ಅಂದ್ರೆ ಕ್ಯಾಂಡಲ್ಸ್. ಯಾಕಂದ್ರೆ ಮನೆ ಇಡೀ ಚೆನ್ನಾಗಿರುವಂತ ಸ್ಮೆಲ್ ಬರುತ್ತೆ. ಇದು ಬಾತ್ ಅಂಡ್ ಬಾಡಿ ವರ್ಕ್ಸ್ ಅವ್ರದ್ದು. ಅವ್ರ ಕ್ಯಾಂಡಲ್ಸ್ ತುಂಬಾನೇ ಬೆಸ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಒಂದು ಫ್ಲೇವರ್ ಇಲ್ಲಿ ಲೈಟ್ ಆಗ್ತಾ ಇದೆ, ಇನ್ನೊಂದು ಬ್ಲೂಬೆರಿ ಶುಗರ್ ನ ನಾವು ನಮ್ ಜೊತೆ ತಗೊಂಡ್ ಹೋಗ್ತಾ ಇದೀವಿ. ಇದು ನನ್ನ ಟ್ರಾವೆಲ್ ಪೌಚ್, ಡೋಂಟ್ ಗೆಸ್ ದಿ ಗರ್ಲ್ಸ್ ಮೈಂಡ್ ಅಂತ. ಇದರಲ್ಲಿ ನಾನು ಏನೇನು ಅವಶ್ಯಕತೆ ಇದೆ ಅದನ್ನ ಮಾತ್ರ ಹಾಕ್ತೀನಿ. ಲಿಪ್ಸ್ಟಿಕ್ಸ್, ಮೇಕಪ್, ಆಮೇಲೆ ಜ್ಯುವೆಲ್ರೀಸ್ ಅಂತ ಇನ್ನೊಂದು ಪೌಚ್ ಇದೆ. ಇದು ಮೇಕಪ್ ಬ್ರಷಸ್ ಅಂತ ಒಂದು ಪೌಚ್. ಆ ತರ ಒಂದು 4-5 ಪೌಚ್ ಅಲ್ಲಿ ನನ್ನ ಪ್ರಾಡಕ್ಟ್ಸ್ ಇರುತ್ತೆ, ದೀಪೋ ಅವ್ರ ಪ್ರಾಡಕ್ಟ್ಸ್ ಇರುತ್ತೆ, ಟಾಯ್ಲೆಟರೀಸ್ ಇರುತ್ತೆ, ಟಾಯ್ಲೆಟರೀಸ್ ಇದೆಲ್ಲ ಹಾಕ್ತೀನಿ. ಅಲ್ಲಿಗೆ ಪ್ಯಾಕಿಂಗ್ ಮುಗೀತು, ಮೇನ್ ಪ್ಯಾಕಿಂಗ್ ಆಯ್ತು. ಇವಾಗ ನೆಕ್ಸ್ಟ್ ಬ್ಯಾಗ್ ಅಲ್ಲಿ ಏನ್ ಪ್ಯಾಕಿಂಗ್ ಮಾಡ್ತೀನಿ ಅದನ್ನ ತಿಳಿಸ್ಕೊಡ್ತೀನಿ. ಬಟ್ ಅದಕ್ಕೂ ಮುಂಚೆ ವೆರಿ ಇಂಪಾರ್ಟೆಂಟ್, ನೀವು ಬೀಚ್ ವೆಕೇಶನ್ಗೆ ಹೋಗ್ಬೇಕಂದ್ರೆ ಮುಖ್ಯವಾಗಿ ಏನಿರ್ಬೇಕು? ಸನ್ ಗ್ಲಾಸಸ್. ಸೊ ನನ್ನ ಕ್ಯಾಟ್ ಐ ಸನ್ ಗ್ಲಾಸಸ್ ಇದೆ, ಇದನ್ನ ನಾನು ಈ ಸತಿ ಹಿಡ್ಕೋತೀನಿ. ಸೊ ಇದ್ರ ಜೊತೆಗೆ ಇನ್ನೊಂದಿದೆ ಕೂಲರ್ ಗ್ಲಾಸಸ್, ಅದನ್ನು ಹಾಕ್ತೀನಿ. ಅಂಡ್ ನನ್ನ ಹಸ್ಬೆಂಡ್ ಸ್ಕಿನ್ ಆಯಿಲಿ ಸ್ಕಿನ್, ಸೊ ಅವ್ರಿಗೆ ಸೆಟಫಿಲ್ ಅವರ ಸನ್ಸ್ಕ್ರೀನ್ ಹಿಡ್ಕೋತೀನಿ. ಅಂಡ್ ಸನ್ಸ್ಕ್ರೀನ್ ಅಲ್ಲಿ ಯಾವತ್ತು ನೆನ್ಪಿಟ್ಕೊಳ್ಳಿ 50+ ಇರಬೇಕು. ಅದ್ರ ಜೊತೆಗೆ ಇದು ಸನ್ಸ್ಕ್ರೀನ್ ಸ್ಪ್ರೇ. ಹಾಗೇನೆ ನನ್ಗೆ ಒಬ್ರು ಕೇಳ್ತಾ ಇದ್ರು ತುಂಬಾ ಅಂಡರ್ ಆರ್ಮ್ ಸ್ವೆಟ್ ಆಗ್ತಾ ಇದೆ ಅಂತ. ಸೊ ನಾನು ಈ ಟ್ರಿಪ್ ಬಂದಾನೆ, ಬಿಕಾಸ್ ತುಂಬಾ ಬಿಸಿಲಿರುತ್ತೆ, ಕೆಲವೊಂದು ಸತಿ ಹೇಳಕ್ಕಾಗಲ್ಲ. ಹ್ಯೂಮಿಡಿಟಿ ಜಾಸ್ತಿ ಇದ್ದಾಗ ಸ್ವೆಟ್ಟಿಂಗ್ ಜಾಸ್ತಿ ಆಗುತ್ತೆ, ಅವಾಗ ಸ್ಮೆಲ್ ಎಲ್ಲ ಬರ್ತಾ ಇದ್ರೆ ಚೆನ್ನಾಗಿರಲ್ಲ ಅಲ್ವಾ. ಸೊ ಟ್ರಿಪ್ ನ ಚೆನ್ನಾಗಿ ಎಂಜಾಯ್ ಮಾಡ್ಬೇಕು ಅಂತ ಇದು ನನ್ನ ನೀವೇ ಅವರ ರೋಲ್ ಆನ್. ಸೊ ಇದು ಅದ್ರ ಜೊತೆಗೆ ಚೆನ್ನಾಗಿರುವಂತ ಒಂದು ಫ್ಯಾನ್ಸಿ ಫ್ಲೋರಲ್ ಮಾಸ್ಕ್.
ಹಾಗೆ ನನ್ನ ಟೈಪ್ ಪೆನ್ ಇದರ ಲಿಂಕ್ ನ ನೀವು ಕೇಳಿದ್ರಿ. ಸೊ ಇದೆಲ್ಲ ಪ್ರಾಡಕ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬಿಕಾಸ್ ಇದೆಲ್ಲ ಮಸ್ಟ್ ಪ್ರಾಡಕ್ಟ್. ಈ ಟೈಪ್ ಪೆನ್ ಏನ್ ಮಾಡುತ್ತೆ ಅಂದ್ರೆ ಏನಾದ್ರೂ ಗಲೀಜಾದಾಗ ಅಲ್ಲಿ ಆಕಸ್ಮಿಕವಾಗಿ ಏನಾದ್ರೂ ಆದ್ರೆ ಅದನ್ನ ಹಿಂಗ್ ರಬ್ ಮಾಡಿದ್ರೆ ಈ ಮಾರ್ಕರ್ ಇಂದ ಹೋಗುತ್ತೆ. ಸೊ ಇದಿಷ್ಟು ಪ್ರಾಡಕ್ಟ್ಸ್ ವೆರಿ ಇಂಪಾರ್ಟೆಂಟ್. ನೀವು ನಂತರ ಬೀಚ್ ವೆಕೇಶನ್ ಹೋದಾಗ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇದನ್ನೆಲ್ಲ ನಾನು ತಂದಿರೋದು ಅಮೆಝಾನ್ ಇಂದ. ನಿಮ್ಗೂ ಒಂದು ಪ್ರಾಡಕ್ಟ್ ಬೇಕು ಅಂದ್ರೆ ಮಿಸ್ ಮಾಡದೆ ಲಿಂಕ್ ನ ಕ್ಲಿಕ್ ಮಾಡಿ ಅಂಡ್ ಶಾಪ್ ಮಾಡಿ. ಬನ್ನಿ ಇವಾಗ ನೆಕ್ಸ್ಟ್ ಬ್ಯಾಗ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ನಾನು ಪ್ಯಾಕ್ ಮಾಡಬೇಕು. ಇದು ಮೋಸ್ಟ್ ಇಂಪಾರ್ಟೆಂಟ್, ಬಿಕಾಸ್ ಇದು ಇಲ್ಲದೆ ಇದ್ರೆ ನನ್ನ ಕೆಲಸ ಆಗೋದೇ ಇಲ್ಲ. ಏನದು ತೋರಿಸ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಲಗೇಜ್ ಬ್ಯಾಗ್ ಅಲ್ಲಿ ಬರಬೇಕಾಗಿರುವಂತ ಐಟಮ್ಸ್. ಇದಿಲ್ಲದೆ ಇದ್ರೆ ನೀವು ವಿಡಿಯೋ ನೋಡೋದಕ್ಕೆ ಸಾಧ್ಯನಾ? ಇಂಪಾಸಿಬಲ್. ಸೊ ಚಾರ್ಜರ್ಸ್, ಗೋಪ್ರೋ, ಕ್ಯಾಮರಾಸ್, ಪ್ರೊಟೆಕ್ಷನ್, ಮೈಕ್, ಲ್ಯಾಪ್ಟಾಪ್. ದೀಪು ಅವ್ರು ಕೂಡ ಮನೆಗೆ ಬಂದ್ಮೇಲೆ ಒಂದ್ಸತಿ ಚೆಕ್ ಮಾಡ್ತಾರೆ. ಆಫ್ಟರ್ ದಟ್ ವಿ ಆರ್ ಆಲ್ ಸೆಟ್ ಟು ಗೋ. ಸೊ ಫೈನಲಿ ಪ್ಯಾಕಿಂಗ್ ಆಯ್ತು. ನಮ್ಮ ಟ್ಯಾಕ್ಸಿ ಬಂದಿದೆ. ಆರ್ ವಿ ರೆಡಿ ಟು ಗೋ? ಯಾ. ಎಕ್ಸೈಟೆಡ್, ನರ್ವಸ್. ಓಕೆ, ವೆರಿ ಸೂನ್. ಲೇಟ್ ಆಗಿದ್ವಾ ನಾವು? Yes. Are we late? No. Okay, let's go. ಟಡಾ, ನಮ್ಮ ಲಗೇಜ್ ಹಾಗೇನೆ ಈ ಮನೆಗೆ ಬಾಯ್. ಫಾರ್ ದ ನೆಕ್ಸ್ಟ್ ಫ್ಯೂ ಡೇಸ್ ನಾವಿರಲ್ಲ. ಏರ್ಪೋರ್ಟ್ ಎಂಟ್ರಿ ಆಯಿತು. ಮಧ್ಯರಾತ್ರಿ ಇಲ್ಲಿ ಕಾರ್ ಇಟ್ಟಿದಾರಲ್ಲ, ನೀವು ಲಕ್ಕಿ ಡ್ರಾ ಅಲ್ಲಿ ವಿನ್ ಆದರೆ ಈ ಕಾರ್ ನಿಮಗೆ ಸಿಗುತ್ತೆ ಫ್ರೀ ಆಫ್ ಕಾಸ್ಟಲ್ಲಿ. BMW ಇಲ್ಲಿ ತನಕ ತುಂಬ ಜನ ಇಂಡಿಯನ್ಸ್ ವಿನ್ ಮಾಡಿದಾರಂತೆ. ನೀವು ಯಾವತ್ತಾದರೂ ದುಬೈ ಏರ್ಪೋರ್ಟಿಗೆ ಬಂದಾಗ ಬೇಕು ಅಂದರೆ ಟ್ರೈ ಮಾಡ್ಬೋದು. ಬೆಸ್ಟ್ ಪ್ರೊಸೀಜರ್ ಅಂದರೆ ಇಲ್ಲಿ ಸೆಲ್ಫ್ ಚೆಕ್ ಇನ್ ಇತ್ತಲ್ಲ, ಅದ್ರ ಜೊತೆಗೆ ಬ್ಯಾಗೇಜ್ ಕೂಡ ನಾವೇ ವೇಟ್ ನೋಡಿ ಅದನ್ನು ಸ್ಟ್ಯಾಂಪ್ ಹಾಕಿಸ್ಬಿಟ್ಟು ವಿ ಕ್ಯಾನ್ ಜಸ್ಟ್ ಸೆಂಡ್ ಇಟ್ ಆಫ್. ಅಂದರೆ ಬೇಗ ಕೆಲಸ ಮುಗಿಯುತ್ತೆ. ಚೆಕ್ ಇನ್ ಆಯಿತು, ಎಲ್ಲ ಸೆಲ್ಫ್ ಚೆಕ್ ಇನ್ ಮಾಡಿದ್ವಿ ಆ್ಯಂಡ್ ತುಂಬಾ ಸ್ಮೂತಾಗಿ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಯಿತು. ಇದೀಗ ನಾವು ಇರೋದು ದುಬೈ ಡ್ಯೂಟಿ ಫ್ರೀ ಲಾಂಜ್ ಏರಿಯಾದಲ್ಲಿ, ದುಬೈ ಡ್ಯೂಟಿ ಫ್ರೀ ಸ್ಪೇಸಲ್ಲಿ. ಅಂದರೆ ಇಲ್ಲಿ ತುಂಬ ಸ್ಟೋರ್ಸ್ ಇದೆ, ಎಲ್ಲ ಹೈ ಎಂಡ್ ಬ್ರ್ಯಾಂಡ್ಸ್ ಇದೆ. ಸೊ ನೋಡೋಣ ಏನಾದರೂ ತಗೊಳಕ್ಕಾಗುತ್ತಾ ಅಂತ ನೋಡೋಣ. ನಿಂಗೇನು ಬೇಕು ನೋಡು. ಸ್ಮೋಕಿಂಗ್ ಸಿಗರೇಟ್ ಎಲ್ಲ ಫ್ಯಾನ್ಸಿ ಆಲ್ಕೋಹಾಲ್ ಬಾಟಲ್ಸ್ ಎಲ್ಲ ಇಲ್ಲಿಟ್ಟಿದ್ದಾರೆ. ಓ ಮೈ ಗಾಡ್. ಡ್ಯೂಟಿ ಫ್ರೀ ಸ್ಟೋರ್ಸಲ್ಲಿ ಈ ಆಲ್ಕೋಹಾಲ್ ಬಾಟಲ್ಸ್ ಡಿಸ್ಪ್ಲೇ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತೆ. ಒಂದೊಂದು ಬಾಟಲ್ಸ್ ನೋಡಿ, ಐ ಮೀನ್ ಆ ಪ್ರೆಸೆಂಟೇಷನ್ ಓನ್ಲಿ ಈಸ್ ಲೈಕ್ ವಾವ್. ಆ್ಯಂಡ್ ಇದು ತುಂಬಾ ಎಕ್ಸ್ಪೆನ್ಸಿವ್. ಐ ಥಿಂಕ್ ಒಂದೊಂದು ಬಾಟಲ್ಸ್ಗೆ 1 lakh 2 lakh ಎಲ್ಲ ಇತ್ತು. ಐ ಡೋಂಟ್ ನೋ ಅಷ್ಟು ಎಕ್ಸ್ಪೆನ್ಸಿವ್ ಆಲ್ಕೋಹಾಲ್ಸ್ ಎಲ್ಲ ಯಾರು ಕುಡಿತಾರೆ ಅಂತ. ಆಬ್ವಿಯಸ್ಲಿ ಸೂಪರ್ ರಿಚ್ ಕ್ಲಾಸ್ ಪೀಪಲ್ ಎಲ್ಲ ಪ್ರಿಫರ್ ಮಾಡ್ತಾರೆ ಅನ್ಸುತ್ತೆ ಟ್ರೈ ಮಾಡೋದಕ್ಕೆ. ಆ್ಯಂಡ್ ಇಲ್ಲಿ ನೋಡಿ ಕ್ಯಾಂಡಿ ಸ್ಟೋರ್, ಅದ್ರ ಜೊತೆಗೆ ನಟೆಲ್ಲ. ಓ ಮೈ ಗಾಡ್, ಮೈ ಫೇವ್ರೆಟ್ ಸ್ಟೋರ್ ಇತ್ತು. ನಟೆಲ್ಲ ನೋಡಿದ ತಕ್ಷಣ ನಾವು ಬಿಡ್ತೀವ, ಕೆಲವೊಂದು ಫೋಟೋಸ್ನ ತಗೊಂಡಿದ್ವಿ. ಸೋ ನೈಸ್. ಅದಾದ್ಮೇಲೆ ನಾವು ಹೋಗಿರೋದು ಏರ್ಪೋರ್ಟ್ ಲೌಂಜ್ ಸೆಕ್ಷನ್ಗೆ. ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ಸ್, ವೀಸಾ ಕಾರ್ಡ್ಸ್ನ ನೋಡಿಬಿಟ್ಟು ಎಲಿಜಿಬಿಲಿಟಿ ಇದ್ದರೆ ನಿಮಗೆ ಯು ಕ್ಯಾನ್ ಜಸ್ಟ್ ಹ್ಯಾವ್ ಫುಡ್ ಆ್ಯಂಡ್ ಡ್ರಿಂಕ್ಸ್ ಫ್ರೀ ಆಫ್ ಕಾಸ್ಟ್. ಶುರು ಮಾಡೋದು ಅರೇಬಿಕ್ ಕಾಫಿಯಿಂದ. Sorry? Are you recording? No, tell me. I'm curious what your channel is called. It's Veekshitha Gowda. I'll check it out. Thank you. Also click the picture of you while you were shooting if you want that. Oh, I that's can so send it nice. to you right now. Yeah. Alright, Thank have a you. good day. You too. ಇಲ್ಲಿ ನಾನು ವಿಡಿಯೋ ಮಾಡ್ತಾ ಇದ್ನಲ್ಲ, ಒಬ್ರು ಬಂದ್ಬಿಟ್ಟು ನೀವು ವ್ಲಾಗರ, ನಾನು ನಿಮ್ಮೊಂದು ಫೋಟೋ ತೆಗೆದೆ ನೀವು ವಿಡಿಯೋ ಮಾಡ್ತಾ ಇರಬೇಕಾದ್ರೆ ಅಂತ ಹೇಳಿದ್ರು. ಆ್ಯಂಡ್ ಹಿ ಆಲ್ಸೋ ಆಸ್ ನಿಮ್ಮ ಚಾನಲ್ ನೇಮ್ ಏನು. ಓಕೆ, ಐ ಫೌಂಡ್ ಇಟ್ ಗ್ರೇಟ್ ಅಂತ. ಸೊ ಯೂಶ್ವಲಿ ನಾನು ಇಲ್ಲಿ ಬಂದ ಮೇಲೆ ಎಲ್ಲರೂ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾನು ವ್ಲಾಗಿಂಗ್ ಮಾಡ್ತಾ ಇದ್ದಾಗ ಓ ಯೂರ್ ವ್ಲಾಗರ್ ಅಂತಲೂ ಕೇಳ್ತಾರೆ. ಅವರು ಕ್ಯೂರಿಯಾಸಿಟಿ ಜಾಸ್ತಿನೇ ಇರುತ್ತೆ. ಸೊ ಇಟ್ ಫೀಲ್ಸ್ ನೈಸ್. ಬಿರಿಯಾನಿ ಬೇಕು ಅಂತ ಆಸೆ ಆಗ್ತಾಯಿತ್ತು, ಅದೇ ರೀತಿಯ ಒಂದು ಫುಡ್ ಸಿಕ್ತು. ಅಲ್ಟಿಮೇಟ್ ಆಗಿದೆ. ಫುಡ್ ಮಾತ್ರ ಕ್ವಾಲಿಟಿ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಬ್ಯುಸಿ ಇದ್ದಾರೆ ತಿನ್ನೋದ್ರಲ್ಲಿ.
ಚೆನ್ನಾಗಿದೆಯಾ? ಚೆನ್ನಾಗಿದೆ ಇದು, ವೆರಿ ಟೇಸ್ಟಿ. ಅಲ್ಲ ಹೇಳಿ, 2:30 ಬೆಳಗಿನ ಜಾವ 2:30ಗೆ ಯಾರಾದರೂ ತಿಂತಾರ? ನಾವು ತಿಂತೀವಿ. ಈ ಲಾಂಚ್ ಏರಿಯಾದಲ್ಲಿ ನಿಮಗೆ ಸ್ಪಾ ಇದೆ, ನಿಮಗೆ ಮಸಾಜ್ ಸೆಂಟರ್ ಇದೆ, ಮೀಟಿಂಗ್ ಏರಿಯಾ ಇದೆ, ಅದರ ಜೊತೆಗೆ ಫುಡ್ ಸ್ಪೇಸ್ ಇದೆ. ಇದು ರಿಲ್ಯಾಕ್ಸಿಂಗ್ ಚೇರ್ ಮೆಷಿನ್. ಸೊ ನನ್ನ ಎಲ್ಲ ಬಾಡಿ ಪಾರ್ಟ್ಸ್ಗೆ ಚೆನ್ನಾಗಿ ಮಸಾಜ್ ಕೊಡ್ತಾ ಇದೆ. ಬ್ಯಾಕ್ ಪೇನ್ ಇದ್ದರೆ, ಥೈಸ್ ನೀಸ್ ಪೇನ್ ಎಲ್ಲ ಇದ್ದರೆ, ವಾವ್, ಹಿಂಗೆ ಮಾಡ್ತಾ ಇದೆ ಬ್ಯಾಕ್ ಎಲ್ಲ. ಆಟೋಮ್ಯಾಟಿಕ್ ಮೆಷಿನ್ ಸೂಪರ್ ಆಗಿದೆ. ಸ್ಟಾರ್ಟಿಂಗ್ ತುಂಬ ಭಯ ಆಯಿತು. ಫುಲ್ ಬಾಡಿನ ಸ್ಕ್ವೀಸ್ ಮಾಡ್ತಾ ಇದೆ. ರಿಲ್ಯಾಕ್ಸಿಂಗ್ ಟೈಮ್. Let's go. ನಾವು ಸ್ವಲ್ಪ ಲೇಟ್ ಆಗಿದ್ದೀವಿ. ದೊಡ್ಡ ಏರ್ಪೋರ್ಟ್ ಅಲ್ಲ, ಮುಗಿತಾನೆ ಇಲ್ಲ. ನಾವು ಯಾವುದೋ ಬೇರೆ ಲೌಂಜಲ್ಲಿ ಇದ್ವಿ. ಅಲ್ಲಿಂದ ಇಲ್ಲಿ ಬರೋದಕ್ಕೆ ತುಂಬ ದೂರ ಇದೆ. ಇನ್ನು ಒಂದು ಸ್ವಲ್ಪ ಹೊತ್ತಿದೆ. ಫ್ಲೈಟ್ ಮಿಸ್ ಆಗಲ್ಲ, ಬಟ್ ಬೋರ್ಡಿಂಗ್ ಆನ್ ಟೈಮ್ ಆಗ್ತಾ ಇಲ್ಲ. ಲೆಟ್ಸ್ ಸಿ. ಮಧ್ಯರಾತ್ರಿ ಅಲ್ಲ, ಎಲ್ಲರೂ ಮಲಗಿದ್ದಾರೆ. ಹೆಂಗೆ ಮಲಗಿದ್ದಾರೆ ಅಂದರೆ ನಿದ್ದೆ. ಎಲ್ಲಿ ನೋಡಿದ್ರು ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ ಪಾಪ. ರೈಲ್ವೆ ಸ್ಟೇಷನ್ದೆಲ್ಲ ನೆನಪಾಗುತ್ತೆ, ಹಂಗೆ ನಿದ್ದೆ ಮಾಡ್ತಾ ಇದ್ದಾರೆ. ಇನ್ನೂ ಮುಗಿತಾ ಇಲ್ಲ. ಎಷ್ಟು ಅಂತ ನಡ್ಕೊಂಡು ಹೋಗಬೇಕು. ಡೆಲ್ಲಿ ಮುಂಬೈ ಏರ್ಪೋರ್ಟ್ ಯಾರಾದರೂ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ, ಡೆಲ್ಲಿ ಎಷ್ಟು ದೊಡ್ಡ ಏರ್ಪೋರ್ಟ್. ಅದೇ ಸೇಮ್ ಅನುಭವ ಇಲ್ಲ ಆಗ್ತಾ ಇದೆ ನಮಗೆ. ಅಂತೂ ಇಂತೂ ನಮ್ಮ ಫ್ಲೈಟ್ ಬೋರ್ಡಿಂಗ್ ಎಂಟ್ರಿ ಹತ್ರ ಬಂದಿದ್ದೀವಿ. ಕ್ಯೂ ಇದೆ ಇಲ್ಲಿ. ಎಲ್ಲರೂ ನನ್ನೇ ನೋಡ್ತಾ ಇದ್ದಾರೆ, ಇವಳು ಹೆಂಗಪ್ಪ ಮಾತಾಡ್ತಾ ಇದ್ದಾಳೆ ಅಂತ. ಬಿಕಾಸ್ ಯಾರ ಹತ್ರನೂ ಎನರ್ಜಿನೇ ಇಲ್ಲ. ಬೆಳಗಿನ ಜಾವ ಅಲ್ಲ. ಒಳಗಡೆ ಹೋದ್ಮೇಲೆ ತೋರಿಸ್ತೀನಿ. ಆಯಿತು, ಇದೀಗ ಎಂಟ್ರಿ ಕೊಡುವಂಥ ಸಮಯ. ನಾವು ಹೋಗ್ತಾ ಇರೋದು ಎಮಿರೇಟ್ಸ್ ಫ್ಲೈಟಲ್ಲಿ ಈ ಸತಿ. ಆ್ಯಂಡ್ ಎಮಿರೇಟ್ಸ್ ಒನ್ ಆಫ್ ದ ಟಾಪ್ 10 ಫ್ಲೈಟ್ಸ್ ಆ್ಯಸ್ ಪರ್ ದ ಬೆಸ್ಟ್ ಫ್ಲೈಟ್ಸ್ ರ್ಯಾಂಕಿಂಗ್. ಸೊ ಎಲ್ಲರೂ ಮಧ್ಯರಾತ್ರಿ ಅವ್ರವ್ರ ಸೀಟಲ್ಲಿ ಕೂತ್ಕೋಬೇಕು. ಕೆಲವೊಂದು ಸೀಟ್ಸ್ ಎಲ್ಲ ಖಾಲಿನೇ ಇತ್ತು. ನನಗೆ ಎಮಿರೇಟ್ಸಲ್ಲಿ ನೈಟ್ ಸೀನ್ ಇದೆಯಲ್ಲ, ಫ್ಲೈಟ್ ಒಳಗಡೆ ಪುಟ್ಟ ಸ್ಟಾರ್ಸ್ ಥರ ಶೈನ್ ಆಗ್ತಾ ಇರುತ್ತೆ, ನನಗೆ ತುಂಬಾ ಇಷ್ಟ. ಒಂದು ಬೆಡ್ ಶೀಟು, ಹೆಡ್ಫೋನ್ಸ್ ಆ್ಯಸ್ ಯೂಶುವಲ್ ಕೊಡ್ತಾರೆ. ಫ್ಲೈಟಲ್ಲಿ ನಾವು ಕೂತಿದ್ದಾಯಿತು, ಎಲ್ಲ ಪ್ರೊಸೀಜರ್ಸ್ ಮುಗೀತು. ಫೈನಲಿ ಸೆಟಲ್ಡ್ ಇನ್. ಇದೀಗ ನಿದ್ದೆ ಮಾಡಬೇಕು. ಟೈಮ್ ಎಷ್ಟಾಯಿತು? 1 o'clock ಬಂದಿರೋದು. ಇದೀಗ ಬೆಳಿಗ್ಗೆ 4:10. ನಾವು ರೀಚ್ ಆಗಬೇಕಾದ್ರೆ ಸುಮಾರು 9 ಗಂಟೆ ಆಗ್ಬೋದು. ಎಲ್ಲಿ ಏನು ಅಂತ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಬಟ್ ಫಾರ್ ನಾವು ಇದೀಗ ನಿದ್ದೆ ಮಾಡುವಂಥ ಸಮಯ. ನಿಜವಾಗ್ಲೂ ನಿದ್ದೆ ಬರ್ತಾ ಇದೆ. ಸೊ ಜಸ್ಟ್ ವೇಟ್ ಮಾಡ್ತಾ ಇದ್ದೀವಿ. ಫ್ಲೈಟ್ ಸ್ಟಾರ್ಟ್ ಆದರೆ ನಿದ್ದೆ ಸ್ಟಾರ್ಟ್ ಇಲ್ಲಿಂದ. ಎನಿವೇಸ್, ಐ ಹೋಪ್ ಈ ಒಂದು ವಿಡಿಯೋ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಮಿಸ್ ಮಾಡದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ಥರದ ಎಕ್ಸೈಟಿಂಗ್ ವ್ಲಾಗ್ಸ್ ಬರ್ತಾ ಇರುತ್ತೆ. ನೆಕ್ಸ್ಟ್ ವ್ಲಾಗ್ಸ್ಗೆ ವೇಟ್ ಮಾಡ್ತಾ ಇರಿ. ಇಟ್ಸ್ ಗೋನ್ ಬಿ ಸೂಪರ್ ಫನ್, ಸೂಪರ್ ಇಂಟ್ರೆಸ್ಟಿಂಗ್, ರೈಟ್? ಎಸ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತೆಯನ್ನು ಸದಾ ಪ್ರೋತ್ಸಾಹಿಸಿ. ತಲಾ.